ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ದಲಿತ ಕುಂದುಕೊರತೆ ಸಭೆ ನಡೆಯಿತು. ಡಿಸಿಪಿ ಉಮಾ ಪ್ರಶಾಂತ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೆರಳೆಣಿಕೆಯಷ್ಟೇ ದಲಿತ ಮುಖಂಡರು ಭಾಗವಹಿಸಿದ್ರು. ಈ ನಡುವೆ ಪೊಲೀಸರು ಕೂಡ ಈ ಸಭೆಯ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸಿದಂತಿಲ್ಲ ಎಂಬ ಮಾತು ಕೂಡ ಕೇಳಿಬಂತು. ಸಭೆಯಲ್ಲಿ ದಲಿತ ಸಂಘಟನೆಯ ಮುಖಂಡ ರಘುವೀರ್ ಮಾತನಾಡಿ, ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ ಎಂಬುದರ ಫಲಕಪಟ್ಟಿಯನ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಅಳವಡಿಸಬೇಕು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಉಮಾ ಪ್ರಶಾಂತ್, ಸಂಬಂಧಪಟ್ಟ ಎಲ್ಲ ಕಾರ್ಯಕಾರಿಗಳ ಮೂಲಕ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಟಿಎ ಸೀಟುಗಳ ಪಟ್ಟಿ ಪ್ರಕಟಿಸಲು ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು. ಪ್ರಮೋಷನ್ ಆಗಿ ಪ್ರಮೋಷನ್ ಆಗಿದೆ. ನಾನು ಮಾಹಿತಿಯಲ್ಲಿ ತಮ್ಮಲ್ಲಿ ಒಂದು 16 ಕೊಟ್ಟಿದ್ದು ನಾನು 15ನೇ ತಾರೀಕು ಏಪ್ರಿಲಲ್ಲಿ 16ಕ್ಕೆ ತಾರೀಕು ಕೊಟ್ಟಿದ್ದು. ಅದು 30 ಡೇಸ್ ಕ್ರಾಸ್ ಆಗಿದೆ. ಅದು ಇನ್ಫಾರ್ಮೇಷನ್ ಕೇಳಿ ಬಂದಾಗ ಅದು ಇನ್ನೂ ಮಾಡಲಿಲ್ಲ, ನಮ್ಮ ಟೈಮ್ ಬೇಕು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.